ಮಂಗಳೂರಿನಲ್ಲಿ ಲವ್ ಜಿಹಾದ್ ವಿರುದ್ಧ ಟಾಸ್ಕ್ ಫೋರ್ಸ್ ರಚನೆಯ ವಿಚಾರದ ಕುರಿತು ತಪ್ಪು ವಿಶ್ಲೇಷಣೆ ಸರಿಯಲ್ಲ. ಅವರವರ ರಕ್ಷಣೆ ಮಾಡಿಕೊಳ್ಳಲು ಅವರು ಸ್ವತಂತ್ರರು. ಆದರೆ ಎಲ್ಲದಕ್ಕೂ ಕಾನೂನು ಇದೆ. ಕೆಲವೊಂದು ಕಾನೂನುಗಳನ್ನು ನಾವಾಗಿ ಮಾಡಿಲ್ಲ. ಕೆಲವೊಂದು ಕಾನೂನುಗಳನ್ನು ಹಿಂದಿನ ಸರ್ಕಾರವೇ ಜಾರಿ ಮಾಡಿದೆ. ಅವುಗಳನ್ನು ಸರಿಯಾದ ರೀತಿಯಲ್ಲಿ ಜಾರಿ ಮಾಡ್ತಾ ಇದ್ದೇವೆ ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಕರಾವಳಿಯಲ್ಲಿ ವಿವಿಧ ದೇವಾಲಯಗಳಿಗೆ ಭೇಟಿ ಹಾಗೂ ಹಲವು ಸರ್ಕಾರಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ಆದಿ ಉಡುಪಿಯ ಹೆಲಿಪ್ಯಾಡ್ನಲ್ಲಿ ಬಂದಿಳಿದ ಅವರು ಮಂಗಳೂರಿನಲ್ಲಿ ಲವ್ ಜಿಹಾದ್ ವಿರುದ್ಧ ಟಾಸ್ಕ್ ಫೋರ್ಸ್ ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದರು. ಇನ್ನು ಆಡಳಿತಾರೂಢ ರಾಜ್ಯ ಬಿಜೆಪಿ ಸರ್ಕಾರ ಬುದ್ಧಿ ಕಳೆದುಕೊಂಡಿದೆ ಎಂದು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರುವಂತಹ ಟೀಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಪ್ರತಿನಿಧಿಗಳು ಕೇಳಿದಂತಹ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಹಿಂದೂ ಯುವಕರ ಹಲವು ಕೊಲೆಗಳು ಆಯಿತು. ಆ ಸಂಸ್ಥೆಗಳ ಕೇಸುಗಳನ್ನೇ ವಿಡ್ರಾ ಮಾಡಿದ್ರಲ್ವಾ, ಆಗ ಅವರು ಬುದ್ಧಿಯನ್ನು ಕಳೆದುಕೊಂಡಿದ್ರಾ ಎಂದು ವಿರೋಧ ಪಕ್ಷವಾದ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. ನೋಡಿ, ಯಾರು ಏನೇ ವಿಶ್ಲೇಷಣೆ ಮಾಡಲಿ, ನಾವು ಸಂವಿಧಾನಬದ್ಧವಾಗಿ ರಚಿಸಿರುವಂಥ ಈ ಸರ್ಕಾರ, ಕಾನೂನು ಸುವ್ಯವಸ್ಥೆ, ಎಲ್ಲರೂ ಸಮಾನ, ಈ ದೃಷ್ಟಿಕೋನ ಇಟ್ಕೊಂಡು ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಅವರವರ ವಿಚಾರಗಳನ್ನು ಪ್ರಚಾರ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ಆದರೆ ಕಾನೂನನ್ನು ಕೈಗೆ ತೆಗೆದುಕೊಂಡಾಗ ಅಥವಾ ಹಿಂಸೆಗೆ ಇಳಿದಾಗ ಮಾತ್ರ ಸರ್ಕಾರ ಸಹಿಸೋದಿಲ್ಲ ಅನ್ನೋದು ಸ್ಪಷ್ಟ ಸಂದೇಶ ಈಗಾಗಲೇ ಕಳಿಸಿದೆ. ಏನು ಮಾಡೋದಿಲ್ಲ, ಎಲ್ಲ ವಿಚಾರಗಳಲ್ಲಿ ಕೋರ್ಟ್ ಆದೇಶ ಇದೆ. ಕೋರ್ಟ್ ಆದೇಶ ಲವ್ ಜಿಹಾದ್ ಬಗ್ಗೆ ಒಂದು ಟಾಸ್ಕ್ ಫೋರ್ಸ್ ಅಂತ ಏನೋ ಮಂಗಳೂರಲ್ಲಿ ಲವ್ ಜಿಹಾದ್ ಬಗ್ಗೆ ಹಿಂದೂ ಟಾಸ್ಕ್ ಫೋರ್ಸ್ ಅಂತ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅಲ್ಲ, ಯಾಕೆ ಸರ್ಕಾರಕ್ಕೆ ಅರ್ಥ ಇಲ್ಲ ಅಂತ ಅವ್ರು ಮಾಡ್ಬೇಕಾ? ಅಲ್ಲ, ನೀವು ಈ ಥರ ತಪ್ಪು ವಿಶ್ಲೇಷಣೆ ಮಾಡೋದು ಸರಿಯಲ್ಲ. ಈಗ ಯಾರ್ಯಾರು ಅವ್ರವ್ರ ರಕ್ಷಣೆ ಮಾಡ್ಕೋಬೇಕು ಅವ್ರು ಮಾಡ್ತಾರೆ. ಆದರೆ ಎಲ್ಲದಕ್ಕೂ ಕಾನೂನಿದೆ. ಈಗ ಇಷ್ಟೆಲ್ಲ ಘಟನೆ ನಡೆದವಲ್ಲ, ಎಲ್ಲ ಕಾನೂನಿದೆ. ಮತ್ತು ಕೆಲವು ಕಾನೂನುಗಳು ಹಿಂದಿನ ಸರ್ಕಾರಗಳೇ ಮಾಡಿರುವಂಥದ್ದು. ಅವುಗಳನ್ನು ನಾವ್ಯಾವುದು ಹೊಸ ಕಾನೂನು ಮಾಡ್ತಾ ಇಲ್ಲ. ಆ ಕಾನೂನು ಪ್ರಕಾರವೂ ಎಲ್ಲವೂ ನಡೆಯೋದು. ಆ ಕಾನೂನನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಕೆಲಸ. ಭಾಷೆಗಳೆಲ್ಲ ಪ್ರಯೋಗಗಳಾಗ್ತಾ ಇದೆ ಅಂತ ಅಲ್ರಿ, ಅವ್ರ ಕಾಲದಲ್ಲಿ ಹಲವಾರು ಕೊಲೆಗಳಾಯಿತು, ಹಿಂದೂ ಯುವಕರ ಕೊಲೆ ಆಯಿತು. ಆ ಸಂಸ್ಥೆಗಳ ಕೇಸನ್ನೇ ವಿಡ್ರಾ ಮಾಡಿದ್ರಲ್ಲ, ಆವಾಗ ಅವ್ರು ಬುದ್ಧಿ ಕಳ್ಕೊಂಡಿದ್ರ? ನಮ್ಮ ಆ್ಯಕ್ಷನ್ಗಳು ಮಾತಾಡ್ತಾ ಇದ್ದೇವೆ. ನಾವು ಮಾತಾಡಬಾರ್ದು, ನಮ್ಮ ಕೆಲಸಗಳು ಮಾತಾಡಬೇಕು. ಯಾವ್ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ತಗೋಬೇಕು, ಏನು ಕ್ರಮ ತೆಗೆದುಕೋಬೇಕು ನಾವು ಮಾಡ್ತಾಯಿದ್ವಿ. ಮತ್ತು ಇವರಿಂದ ಏನು ಕಲಿಬೇಕಾಗಿಲ್ಲ. ಇವರು ಹಲವಾರು ಕೊಲೆಗಳಿಗೆ ನೇರವಾಗಿ ಆರೋಪ ಇರುವಂಥ ಸಂಸ್ಥೆಗಳ ಹಲವಾರು ಜನರನ್ನ ಕೇಸನ್ನು ಸರ್ಕಾರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಕೈ ಬಿಟ್ರಲ್ಲ, ಆವಾಗ ಇವ್ರದ್ದೆಲ್ಲಿತ್ತು ಕರ್ತವ್ಯ ಪ್ರಜ್ಞೆ? ಅದರಿಂದ ಇವರಿಂದ ಏನು ಪಾಠ ಕಲಿಯೋ ಅವಶ್ಯಕತೆ ಇಲ್ಲ. ನಮ್ಗೆ ಗೊತ್ತಿದೆ, ನಮ್ಮ ರಾಜ್ಯ ಶಾಂತಿ ಸುವ್ಯವಸ್ಥೆ, ನಮ್ಮದು ರಾಜ್ಯ ಅತ್ಯಂತ ಪ್ರಗತಿಪರವಂಥ ರಾಜ್ಯ. ಇದನ್ನು ಯಾವ ರೀತಿ ನಾವು ಕಾಪಾಡ್ಕೋಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ನಾವು ಮಾಡ್ತಾ ಇದ್ದೇವೆ, ಮಾಡಿ ತೋರಿಸ್ತಾ ಇದ್ದೀವಿ.